ಈ ಗಂಡಸಿಗೊಂದು ಶಿಸ್ತಿಲ್ಲ. ಪೇಪರ್ ಓದೋದಿಲ್ಲೇ, ಆ ಬರ್ಮುಡ ಅಲ್ಲೇ ಬಿಸಾಡಿತ್ತು, ಈ ಮೊಬೈಲ್ ಇಲ್ಲೇ. ನಾನೊಂದು ಕ್ಲೀನ್ ಮಾಡಿ 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 ಸಾಕಿ ಮನೇಲಿ. ಯಾರಿಗಾರು ಕ್ಲೀನ್ ಅಂದರೆ ಅಂತ ತನಕ ಗೊತ್ತಿದ್ರಲ್ದ ನಮ್ಮ ಮನೇಲಿ. ಅಮ್ಮ 5 ರೂಪಾಯಿ ಕೊಡಮ್ಮ. 5 ರೂಪಾಯಾ? 5 ರೂಪಾಯಿ ಅಂತಕ್ಕ ನಿಂಗೆ? ಅಮ್ಮ 5 ರೂಪಾಯಿ ಮಂಚ್ಬೇಕಮ್ಮ, 5 ರೂಪಾಯಿ ಕೊಡಮ್ಮ. ಅಲ್ಲಗಡ, ಮನೆ ಪೂರ ಸ್ವೀಟ್ ಇತ್ತು, ಅಷ್ಟಪ್ಪ ಲಾಡ್ ಮಾಡಿತ್ತು, ಜಿಲೇಬಿ ಮಾಡಿತ್ತು, ಮತ್ತು ಅಕ್ರೂಟ್ ಮಾಡಿತ್ತು. ಅಲ್ಲ ತಂದು ಕೊಟ್ಟಾರಲ್ಲ ಸ್ವಲ್ಪ ಜನ ಇದ್ರು, ಅಂಗಡಿ ಪೂಜೆ ಅವರು ಇವರು ಅಂತ ಶಾಲೆಯಲ್ಲಿ ಕೊಟ್ಟದ್ದು ಸ್ವಲ್ಪ ಸ್ವೀಟ್ ಇತ್ತು ಮರಯ್ಯ. ಅದನ್ನೇ ಎಷ್ಟೊತ್ತಿಗೆ ಖಾಲಿ ಮಾಡೋದು ಅನ್ಕ ನಾವು ಯೋಚನೆ ಮಾಡ್ತಿತ್ತ. ಒಂದು ಬದಿ ಏರು ಕಾಟ ಬೇರೆ. ಅದೆಲ್ಲ ಬೇಡಮ್ಮ, ನಂಗೆ ಮಂಚ್ಬೇಕು, 5 ರೂಪಾಯಿ ಕೊಡಷ್ಟೆ. ನಾ ದುಡ್ಡು ಕೊಡೋದಿಲ್ಲ ನಿಂಗೆ. ಮನೇಲಿ ಅಷ್ಟಪ್ಪ ಸೀಟ್ ಇತ್ತು, ಯಾವ್ದು ಬೇಕು ಅತ್ತೀನಿ. ಅಲ್ಲಗಡ, ನಿನ್ನ ಅಪ್ಪಯ್ಯ ಇಲ್ಲ ಅಂತ ಕಾಂತಾರ ಪಿಕ್ಚರ್ ಟಿಕೆಟ್ ಎಂತದು ಅಂತ ಮಾತಾಡ್ತಿದ್ದೀರಮ್ಮ ಅಷ್ಟೊತ್ತಿಗೆ ಫೋನಲ್ಲ. ಹೌದಾನ? ಇರಲಿ ಬಿಡ, ನಿನ್ನ ಅಪ್ಪಂಗೆ ಭಾಳ ದಿನ ಆದ್ಮೇಲಾರು ನನ್ನ ಒಂದು ಪಿಕ್ಚರಿಗೆ ಕರ್ಕೊಂಡು ಹೋಯ್ಕಂತ ಆಯ್ತಲ್ಲ. ಗುಡ್ ನ್ಯೂಸ್ ಹೇಳ್ದೆ ಮರೆಯ. ತಗೋ 5 ರೂಪಾಯಿ ಮಂಚ್ ತಗೋ, ಒಂದಲ್ದಿರ 2 ತಗೋ 10 ರೂಪಾಯಿ. ಅಮ್ಮ ಅಜ್ಜೇನು ಟಿಕೆಟ್ ಬುಕ್ ಮಾಡಿರೋದ್ರಿಗೋಸ್ಕರ ನಾನು ಅವರೊಟ್ಟಿಗೆ ಹೋಗ್ತೆ, ಕಾನಿಮಟ್ಟಿ ಬರ್ತೀರಾ? ಹಾಂ ಆಯ್ತು. ನಿಂಗೆ ಯಾರು ಇಷ್ಟು ಅವರೊಟ್ಟಿಗೆ ಹೋಗು, ಅದಕ್ಕೇನು. ನಾನು ಹಂಗಾರೆ ಒಂದು ಒಳ್ಳೆ ಚೂಡಿ ತೆಗೆದಿಟ್ಕಂತ ಐರನ್ ಮಾಡಿ. ನಿನ್ನ ಫೇಸ್ಬುಕ್ ಫ್ರೆಂಡ್ಸ್ನೆಲ್ಲ ಕಂಡೆ ಒಂದು ಸ್ಲೀವ್ಲೆಸ್ ಬ್ಲೌಸ್, ಎಂಥದ್ದು ಸ್ಲೀವ್ಲೆಸ್ ಚೂಡಿಯ ಎಂಥದ್ದು ಇದ್ದದ್ದಮ್ಮ, ಅದು ತೋಳಿಲ್ದ ಡ್ರೆಸ್ ತಗೊಂಡಿದೆಯಲ್ಲ ಅದೇ ಹಾಕೋಮ್ಮಲ್ಲ. ಆಯ್ಕಂತ ನೀನು ಯಾವತ್ತೂ ಹಾಕೊಂಡ್ಲೇ ಇಲ್ಲ, ಅದನ್ನು ಕಾಣಲೇ ಇಲ್ಲ. ಆಯ್ಕೊಮ್ಮ. ಓ ಬೇಡ್ದ, ಅದೇ ಅಷ್ಟೊತ್ತಿಗೆ ಒಂದು ಮೂಡ್ ಐತೆ ಅನ್ಕ ತಂದದಷ್ಟೇ. ಹೇಳ್ತಿದ್ದೆ ನಾನು ಎಲ್ಲರಿಗಿಂತ ಲೈಕ್ ತೋರ್ತೆ, ಅವರೆಲ್ಲ ಹೈಕಂತಾರೆ, ಅವರೆಲ್ಲ ಹೆಂಗೆಲ್ಲ ಇದ್ದೀರ, ನಾ ಸ್ಟೈಲ್ ಇದ್ದಿದೆ ಅನ್ಕೊಂಡೆಲ್ಲ ಹೇಳ್ತೆ. ಮತ್ತು ನೀ ಹೈಕಂತಿದ್ದೆ ಮುಂಚಿಂದ ಅಭ್ಯಾಸ ಇತ್ತಂತ ಬೇರೆ ಹೇಳಿದೆ ನೀನು. ಅದು ಹೈಕಂತಿದ್ದಪ್ಪ, ಎಲ್ಲ ಹೈಕಂಡು ಅಭ್ಯಾಸ ಇತ್ತು. ಅದು ಈಗ ಹೈಕಂಕೊಂತಾರ ಅಷ್ಟೇ ಹೈಕಂಡೆ. ಅಜ್ಜಿ ಹತ್ರ ಹೇಳ್ತೆ, ನಂಗೆ ಎಂತ ಸ್ಟೈಲ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ನನ್ನ ಅಮ್ಮ ಅನ್ಕೊಂಡೆಲ್ಲ ಹೇಳ್ತಿದ್ಯಪ್ಪ. ನೀನು 2 ಚೂಡಿದಾರ ಇದ್ದಿತ್ತು ನನ್ನ ಹತ್ರ ಅನ್ಕೊಂಡೆ. ನೀ ಫ್ರೆಂಡ್ಸ್ ಹತ್ರ ಎಲ್ಲ ಫೋನ್ ಮಾಡೋಷ್ಟೊತ್ತಿ ಮರಿತಿ. ಯಬ್ಬಾ ನಾನು ದೊಡ್ಡ ರಾಜ್ಕುಮಾರಿ ಕಣಂಗೆ ಇದ್ದಿದ್ದೆ ಅಂತ ಹೇಳೋದು. ಅದೆಂತ ಕಮ್ಮಿ ಹಂಗೆ ಹೇಳೋದು? ಅಯ್ಯೋ ಅದೆಲ್ಲ ನಿಂಗೆ ಗೊತ್ತಾತಿಲ್ಲ. ನೀ ದೊಡ್ಡನಾತ ನಿಂಗೂ ಎಲ್ಲ ಗೊತ್ತಾತ್ತು. ಹೋಗೀಗ ಸುಮ್ಮನೆ ನಂಗೆ ಇರ್ಗ್ಲು ಮಾಡ್ಬೇಡ, ನಾ ಬೇಬೆ ರೆಡಿ ಆಯ್ಕೀಗ. ನಿನ್ನ ಅಪ್ಪ ಒಂದು ಮರೆ ಇಷ್ಟು ದಿನಕ್ಕೊಂದು ಒಳ್ಳೆ ಮನ್ಸು ಮಾಡಿರ. ಪಿಕ್ಚರ್ ಬಂದು 1 ತಿಂಗಳಾಗ ಬಂತು. ನನ್ನಂತೂ ಕರ್ಕೊಂಡು ಹೋಗೋಕೆ ಮನ್ಸು ಇರಲಿಲ್ಲಲ್ಲ ಅನ್ಕೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ 3 ಸಲ ಹೋಗಿ ಕಂಡ್ಕೊ ಬಂದಿರ ಮರಯ್ಯ. ಆ ಪಟ್ಟೆ ರೆಡಿ ಆಯ್ತೆ ನಾನು ಹಂಗಾರೆ. ಎಂಥರ ಮಾಡ್ಕೊಂಡು ನಂಗೆ 10 ರೂಪಾಯಿ ಸಿಗ್ತಾ ಇಲ್ಲ. ಸಾಕ ನೀನು ತೋಳಿದ್ದ ಡ್ರೆಸ್ಸರ್ ಹಾಕು, ಕಾಲಿದ್ದ ಡ್ರೆಸ್ಸರ್ ಹಾಕು. ನಾನು ನಿಮ್ಗೆ ಹೇಳ್ತಿರ್ಲಿಲ್ಲ, ಇವ್ರಿ ನನ್ನ ಮೇಲೆ ಪ್ರೀತಿ ಅಂದರೆ ಪ್ರೀತಿಯೇ. ಒಂದೊಂದ್ಸಲ ಸಿಟ್ಟು ಬಂದರೆ ಹಂಗೆ ಅಂಬ್ರು, ಮುಂಚೆ ಸಣ್ಣಕ್ಕಿಂತ ಹಂಗೆ ಅಂಬ್ರು. ನಂಗೆ ಇಷ್ಟು ವರ್ಷ ಗೊತ್ತೇ ಇಲ್ಲಪ್ಪ, ನಾನೇಗಳು ಈ ಥರ ಕಾಣಲಿಲ್ಲ. ಇನ್ನೊಟ್ಟೆ ಮಾತಾಡೋದು ಕಮ್ಮಿ ಕಣಿ. ಎಂತ ತಲೆ ಬಿಸಿದಿತ್ತು ಏನೋ ಅಷ್ಟೇ. ಲಾಯ್ಕೈ ರೆಡಿ ಆಯ್ಕಕ್ಕ, ನಾ ಬೇಬಿ ರೆಡಿ ಆಯ್ತೆ ಹಂಗಾರೆ. ನೀವೆಲ್ಲ ಹೋಗಿ ಬಂದ್ರಿ ಕಾಂತಾರ ಪಿಕ್ಚರಿಗೆ? ಲಾಯ್ಕಿತ್ತಂಬ್ರಿ ಎಲ್ಲರೂ ಹೇಳ್ತಾರೆ. ನಮ್ಮ ಮಾವು ಕಾಣಿ ನಮ್ಗೆ ಯಾರಿಗೆ ಸುದ್ದಿ ಮಾಡ್ತಿದ್ದಂಗೆ ಅತ್ತಿಗೊಂದು ಅವ್ರಿಗೊಂದು ಟಿಕೆಟ್ ಮಾಡ್ಕೊಂಡಿಪ್ಪರು. ಮೊಬೈಲ್ ಒಂದು ಇವ್ರು ಇಲ್ಲೇ ಇಟ್ಟಿಗೆ ಒಯ್ಯಕ್ಕಂತ ಟಿಂಗು ಅಂತತ್ತ ಅಷ್ಟೊತ್ತಿಂದ. ಇದು ಯಾರು ಮೆಸೇಜ್ ಬಿಟ್ಬೋದು? ಬ್ಯಾಂಕಿನವರೆಲ್ಲ ಇಷ್ಟಪ್ಪ ಮೆಸೇಜ್ ಹಾಕ್ತಾರೆ ಇವ್ರಿಗೊಂದು. ಹೇಳ್ದೆ ನಾನು, ಬ್ಯಾಂಕಿನ ಸಾಲ ಮಾಡಬೇಡಿ ಬರ್ರೆ, ಕೈ ಸಾಲಾರು ಒಡ್ಡಿಲ್ಲ ಅನ್ಕೊಂಡು. ಹೇಳೋದಕ್ಕೇಂತಿಲ್ಲ, ಮತ್ತೆ ಯಾರು ಮೆಸೇಜ್ ಬರ್ತದೆ? ಗಾಯತ್ರಿ 15 ಮೆಸೇಜಸ್. ಯಬ್ಬಾ 15 ಮೆಸೇಜ್ ಕಳಿಸಿರಲ್ಲ. ಎಂತ ಅರ್ಜೆಂಟ್ ಇತ್ತೋ ಏನೋ. ಈಗ ಹೊಣ್ಸೊಂದು ಎಲ್ಲಿಗೆ ಹೋಯ್ತನಕ ಗೊತ್ತಿಲ್ಲ. ಶ್ಯಾಮ್ ಅಲ್ಲ, ಮೊಬೈಲ್ ಎಂತ ಕಂತಿದ್ದೆ? ಲಾಕೈಲಿಲ್ಲ ಮೊಬೈಲ್ ಕೊಡು ಮೊಬೈಲ್ ಕೊಡು. ಕಣಿ ಮಾರ್ರೆ, ಅದು ಯಾರೋ ಗಾಯತ್ರಿ ಅಂಬ್ರ ಕಣಿ. 15 ಮೆಸೇಜ್ ಬಂದಿತ್ತು. ನೀವು ಒಂದು ಎಂಥರ ಒಂದು ಅಲ್ಲಿ ಇಲ್ಲಿ ಸಾಲ ಮಾಡಬೇಡಿ ಅಂದರೆ ಮಾಡ್ಕೊಂಬದು ಕಣಿ. ಅವರೆಲ್ಲ ಮೆಸೇಜ್ ಕಳಿಸ್ತಾ ಇಕ್ಕಂತಾರೆ. ಇದು ಯಾರೋ ಗಾಯತ್ರಿ ಅಂಬ್ರು. ಯಾರು ಗಾಯತ್ರಿ ಅಂದರೆ? ಗಾಯತ್ರಿ ಅಂದ್ರದ ನಮ್ದು ಅದು ಅಪ್ಪನ ಪೈಕಿ ಯಾರು? ಅಪ್ಪನ ಪೈಕಿಲಿ ಯಾರೇ ಗಾಯತ್ರಿ ಅನ್ಕೊಂಡಿದ್ರು? ಅಲ್ಲ ಅಂದರೆ ನಮ್ಮ ಅಜ್ಜನ ಪೈಕಿಲ್ಲ ಒಬ್ಬರು ದೂರದ ನೆಂಟ್ರು, ಅಜ್ಜನ ಅಣ್ಣ ತಮ್ಮಂದ್ರದ್ದು ಮಕ್ಕಳು ಗಾಯತ್ರಿ ಅನ್ಕೊಂಡು ಒಬ್ಬಳು ಇದ್ದಾಳ. ಮೊನ್ನೆ ಒಂದು ದಿವಸ ಸಿಕ್ಕಿದ್ದಾಳ, ರೇಷನಿಗೆ ಹೋದಾಗ ಸಿಕ್ಕಿದ್ದಾಳೆ. ಅವಳು ಮೆಸೇಜ್ ಮಾಡೋದಿರ್ಕು ನಾ ಕಾಣಲಲ್ಲ, ಅದಕ್ಕೆ ಮೇಲಿನ ಮೇಲೆ ಮೆಸೇಜ್ ಮಾಡಿದ್ದಾಳೇನೋ. ಮಾಡು, ಬೇರೆ ಕೆಲಸ ಇರೋದಿಲ್ಲ ಅವರಿಗೆ. ಆಯ್ತಾ, ನೀವು ಇದು ಕಾಂತಾರ ಪಿಕ್ಚರಿಗೆ ಟಿಕೆಟ್ ಬುಕ್ ಮಾಡಿರಿ ಅಂಬ್ರಲ್ಲ. ಎಷ್ಟೊತ್ತಿ ಶೋ? ಮಧ್ಯಾಹ್ನದ? ಈಗ 11 ಗಂಟೆ ಶೋವಾ? ಇಲ್ಲ ನಟ್ರಾಜ್ ಟಾಕೀಸಿಗ? ಅಲ್ಲ ಎಂತ ಸಿನಿ ಗ್ಯಾಲಕ್ಸಿ ಅಂತ ಬಂದಿತ್ತಲ್ಲ ಹೊಸ್ತು, ಅಲ್ಲಿ ಮಾಡ್ತಿದ್ರಿ ಎಂತ ಮಾರ್ರೆ? ಅಲ್ಲಿಗೆ ಮಾಡಿ, ಈ ಟಾಕೀಸಲ್ಲೆಲ್ಲ ಬೇಡ. ಹಾಂ ಗೊತ್ತಾಯ್ತಾ ನಿಂಗೆ? ಅದೇ ನಮ್ಮಿಬ್ಬರಿಗೆ ಅಂತ ಟಿಕೆಟ್ ಮಾಡಿದ್ದು ಹೇಳು ಅಂತ ನಾನೇ ಅಂದ್ಕೊಂಡಿದ್ದೆ. ನಿಂಗೆ ಗೊತ್ತಾಯ್ತಲ್ಲ, ಒಳ್ಳೇದಾಯ್ತು ಬಿಡು. ಆಯ್ತಾಯ್ತು, ಎಷ್ಟೊತ್ತಿಗೆ ಅಂತ ಹೇಳಿನಿ. ನಾನು ಅಡುಗೆ ಗಿಡ್ಗೆ ಮಾಡ್ಕೊಂತಿದ್ರೆ ಬೇಗ ಮಾಡ್ಕೊಂತೆ. 11 ಗಂಟೆಗೆ ಇರ್ಕಲ್ಲ? ಹೌದು 11 ಗಂಟೆಗೆ ರೆಡಿಯಾಗ. ನಿಮ್ಮ ಮೊಬೈಲ್ ಇಲ್ಲಿ ಇಟ್ಟಿದೆ, ಅದು ಯಾರು ಗಾಯತ್ರಿ ಪಾಯತ್ರಿ ಎಂತ ಅನ್ಕೊಂಡು ಬೇಗ ಹೇಳಿನಿ. ಅವಳಿಗೆ ರಿಪ್ಲೈ ಮಾಡೀನಿ. ಒಂದ್ಸಲ ಮನೆಗೆ ಹೋಗಿ ಕೇಳಿನಿ ಅಕ್ಕ,
ನನಗೂ ನಮ್ಮ ಮಾವಂದ್ರದ್ದು ಯಾರು ರಿಲೇಟಿವ್ಸ್ ಯಾರೂ ಕಾಣ್ಲ ಕಣೆ ಜಾಸ್ತಿ ಜನ. ಅಜ್ಜೆ ನಿಂತು ಕಾಣಲೇ ಇಲ್ಲ ಬಿಡಿ ನಾನು. ಪಾಪ ಕೇಳೀನಿ ಒಂದು ದಿವಸ ನಾ ಬೇಬಿ ರೆಡಿ ಆತಕ್ಕ ಯಾ ಸೀರೆ ಉಟ್ಕಂದೆ ಇಲ್ಲ ಚೂಡಿ ಹಾಕಂದ. ಎಂತಾರೋ ಒಂದು ಆಯ್ಕು ಎಂತಕ್ಕೆ ಮರ್ರೆ ಮುಖ ಹಂಗೆ ಮಾಡ್ಕೊಂಡ್ರಿ? ಇಲ್ಲ ಖುಷಿಲೇ ಇದ್ನಲ್ಲ. ಅಯ್ಯೋ ನಿನ್ನೊಟ್ಟಿ ಪಿಕ್ಚರಿಗೆ ಹೋಗ್ಬೋದು ಮರೀತಿ ಎಷ್ಟು ವರ್ಷ ಆದಮೇಲೆ ಖುಷಿಲಿಲ್ದೆ ಖುಷಿ ಇತ್ತು. ಅದೇ ಪಿಕ್ಚರ್ ಅನಾದಿತ್ತಲ್ಲ ಅದು ಹೋಪ. ತಂಗ್ರೆ ನಾ ಬೇಬಿಗೆ ಹೊರಟೆ ಈಗ 10 ಗಂಟೆ ಆಯ್ತಷ್ಟೇ. 1 ಗಂಟೆ ರೆಡಿ ಹಾಕೋಕೆ ಸಾಕು. ಅಡುಗೆ ಮನೆ ಅಂತಾರೆ ಒಂಚೂರು ಕೆಲಸ ಮಾಡಿ ರೆಡಿ ಆಯ್ತು. ಅತ್ತಿಗೆ ಹೇಳಿ ಬರ್ತೇಕ ನಾನು ಇವರಿಗೆ ನನ್ನ ಪಿಕ್ಚರಿಗೆ ಕರ್ಕೊಂಡು ಹೋಯ್ಕಂಬಂಗೆ ಆಯ್ತಲ್ಲ. ನಾನೇ ಹೇಳಿದೆ ಎಷ್ಟು ಖುಷಿ ಆಗ್ತಿತ್ತು ನನಗೆ. ವಾವ್ ನಾನು ಗಾಯತ್ರಿ ಹೆಣ್ಣಿನೊಟ್ಟಿ ಪಿಕ್ಚರಿಗೆ ಹೋಗ್ಲಿಕ್ಕಂತ ಎಷ್ಟು ಖುಷಿಲಿದ್ದಿದೆ. ಎಲ್ಲ ಹಾಳಾಯ್ತು. ಇವಳಿಗೆ ಹೆಂಗೆ ಗೊತ್ತಾಯ್ತೋ ಏನೋ. ಈಗ ಅವಳನ್ನ ಎಂತ ಹೇಳಿ ಮ್ಯಾನೇಜ್ ಮಾಡೋದು ಒಂದು ತಲೆ ಹುಡುದಿಲ್ಲಪ್ಪ. ಈಗ ಇವಳನ್ನ ಕರ್ಕೊಂಡು ಹೋಯ್ದಿರೆ ಮತ್ತೆ ನಿಧಾನ ಗಾಳಿ ಸುದ್ದಿ ಅಮ್ಮಂಗೆ ಹಬ್ಬಕ್ಕೆ ಶುರು ಆತ್ತಷ್ಟೇ. ಇವಳ ಕಡೆಗೆ ಅಮ್ಮನ ಹತ್ರ ಹೇಳಿದ್ರೆ ಒಂದಕ್ಕೊಂದರಿಗೆ ಕತ್ತಿಯ ಸೈ. ಇವಳನ್ನ ಬೆಳಿಗ್ಗೆ ಶೋಗೆ ಕರ್ಕೊಂಡು ಹೋಗಿ ಸಾಯಂಕಾಲ ಶೋಗೆ ಅವಳನ್ನ ಕರ್ಕೊಂಡು ಹೋಯ್ತು. ಅದೇ ಸಮ.